ವೆಲ್ಕಮ್ ಟು ಶ್ರೀ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಹಂಚಿಕೊಳ್ಳಿಕ್ಕಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಉಂಟಲ್ಲ, ನಾನು ನನ್ನ ಡೈಲಿ ರುಟೀನ್ನ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ನಾನು ಬೆಳಿಗ್ಗೆ 4:15ಗೆ ಏಳಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಮಲಗಿದ್ದೇನೆ. ನಂತರ ಬೆಳಿಗ್ಗೆ 4:15 ಅಲ್ಲ 5 ಗಂಟೆ ಆಗಿದೆ ಏಳಲಿಕ್ಕೆ. ಅಂದರೆ ಆ್ಯಸ್ ಎಫ್ ಎ ಸಡನ್ ನಮಗೆ ಏಳಲಿಕ್ಕೆ ಆಗೋದಿಲ್ಲಲ್ಲ. ಸೊ ಹಾಗೆ ಎದ್ದ ನಂತರ ನಮ್ಮ ಆ್ಯಕ್ಟಿವಿಟೀಸ್ ಯಾವುದೆಲ್ಲ ನಾನು ಮಾಡಿದೆ ಅಂತ ಹೇಳಿ ಬರೆದ ಹಾಗೆ ಮಾಡಿದ್ದೇನೆ ಅಂತ ಹೇಳಿ ಇಲ್ಲಿ ಒಂದೊಂದೇ ಟಿಕ್ ಮಾಡುವಂತಹ ಒಂದು ಕ್ರಮವನ್ನು ನಾನು ರೂಢಿಸಿಕೊಂಡಿದ್ದೇನೆ. ಹಾಗೆ ಇಲ್ಲಿಗ ನಾನು ಬೆಳಗಿನ ಫಸ್ಟ್ ಡ್ರಿಂಕ್ ಆಗಿ ನಾನು ಕರಿಬೇವಿನ ಸೊಪ್ಪಿನ ಕಷಾಯ ಮಾಡಿ ಕುಡಿತಾ ಇದ್ದೇನೆ. ಇದಕ್ಕೆ ಲಿಂಬೆ ಹುಳಿ ಮತ್ತು ಅರಶಿಣ ಮತ್ತು ಒಳ್ಳೆ ಮೆಣಸಿನ ಹುಡಿ ಸಹ ಹಾಕಿಕೊಂಡಿದ್ದೇನೆ. ಸೊ ನೋಡಿ, ಅದೆಲ್ಲ ಕುಡಿದು ಆಗುವಾಗ ಹೊತ್ತು ಇಷ್ಟ ಆಯಿತು. ಇದರ ನಡುವೆ ನಾನು ಇದು ಆಕ್ಯುಪ್ರೆಷರ್ 2 ಮಾಡಿದ್ದೆ, ಮತ್ತು ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ನಾನು ಮಾಡಿದೆ. ಅದಾದ ನಂತರ ಹೋಗಿ ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗಿ ಬಂದೆ. ಮತ್ತು ಬಂಟಿಯನ್ನು ಗೂಡಲ್ಲಿ ಹಾಕಿದ ನಂತರ ನನ್ನ ಪ್ರಾಣಾಯಾಮ ಬಾಕಿಯಾಗಿತ್ತು, ಅದನ್ನು ಮಾಡಿದೆ. ಆಮೇಲೆ ನಂದು ಸೂರ್ಯ ನಮಸ್ಕಾರ ಬಾಕಿಯಾಗಿತ್ತು, ಅದನ್ನು ಮಾಡಿದೆ. ಅದರ ನಂತರ ಇಲ್ಲಿ ಫ್ರೂಟ್ಸ್ ಎಲ್ಲ ತೆಗೆದಿಟ್ಟದುಂಟು, ಇದನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆವು ನಾನು ಮತ್ತು ನನ್ನ ಹಸ್ಬೆಂಡ್. ಸೊ ಈ ತಿನ್ನಲಿಕ್ಕೆ ಕುಡಿಲಿಕ್ಕೆ ಇದಕ್ಕೆಲ್ಲ ತುಂಬ ಟೈಮ್ ಹಿಡಿತದಲ್ಲ. ಅದರ ನಂತರ ಇಲ್ಲಿ ಬಂದು ನಮ್ಮ ಹಸುಗಳನ್ನು ನಾನು ಬಿಡ್ತಾ ಇದ್ದೇನೆ. ಇದು ನನ್ನ ಪಟ್ಟಿಯಲ್ಲಿ ಇರಲಿಲ್ಲ, ಯಾಕಂತ ಹೇಳಿದರೆ ನಮಗೆ ಕೆಲಸದವರು ಬಾರದಿದ್ದರೆ ಮಾತ್ರ ಅಲ್ಲ ಇದು ಇನ್ಕ್ಲೂಡ್ ಆಗೋದು. ಸೊ ಇಲ್ಲಿ ಒಂದಷ್ಟು ಹೊತ್ತು ಆಗ್ತದೆ, ಒಂದು 10-20 ನಿಮಿಷ ಆಗ್ತದೆ. ಅಂದರೆ ಬರೋದು ಬಿಡೋದು ಮಾತ್ರ ಅಲ್ಲ, ನಾವು ಇವ್ರ ಹತ್ರ ಮಾತಾಡಿ ಕೊಂಡಾಟ ಮಾಡಿ ಎಲ್ಲ ಹೋಗೋದಲ್ಲ. ಹಾಗೆ ಮತ್ತು ನನ್ನ ವಾಕಿಂಗ್ ನಾನು ಅರ್ಧ ಆಗ ಮಾಡಿದ್ದೆ, ಅದು ಮಳೆ ಬಂದು ಅರ್ಧದಲ್ಲಿ ನಿಂತು ಹೋಯಿತು ಅಂತ ಹೇಳಿ ಪುನಃ ಸ್ಟಾರ್ಟ್ ಮಾಡಿದೆ ವಾಕಿಂಗ್. ಸೊ ನಂದು ಟಾರ್ಗೆಟ್ 4,500 ಸ್ಟೆಪ್ಸ್ ಬೆಳಿಗ್ಗೆ, 4,500 ಸ್ಟೆಪ್ಸ್ ಸಂಜೆ ಅಂತ ಹೇಳಿ. ಸಿಕ್ಕಾಬಟ್ಟೆ ಕಾಲು ನೋವಾಗ್ತದೆ ಮಾತ್ರ ನಮಗೆ, ಆದರೆ ಸಹ ಮಾಡಬೇಕು ಅಂತ ನನಗೆ ಒಂದು ಉತ್ಸಾಹ ಬಂದಿದೆ. ಯಾಕಂತ ಹೇಳಿದರೆ ನಾನು ತುಂಬ ವೆಯ್ಟ್ ಕಡಿಮೆ ಆಗಿ ಒಂದು ಕರೆಕ್ಟಾದಂತಹ ಒಂದು ಪೋಸ್ಚರ್ ಬಂದಿದೆ ನನ್ನ ಬಾಡಿಗೆ. ಹಾಗಾಗಿ ನನಗೆ ಒಂದು ಖುಷಿ ಆಗ್ತದೆ, ನನಗೆ ಇನ್ನೂ ಸಹ ಕಂಟಿನ್ಯೂ ಮಾಡುವ ಅಂತ ಕಾಣ್ತದೆ. ಮತ್ತು ಇಲ್ಲಿ ಗರಿಕೆ ಹುಲ್ಲು ತೆಗಿಲಿಕ್ಕೆ ನೋಡಿ, ಇಲ್ಲಿ ಸಹ ಹಾಗೆ ತುಂಬ ಹೊತ್ತು ಹಿಡಿತದಲ್ಲ. ಹಾಗೆ ಎಣಿಸಿಕೊಂಡ ಹಾಗೆ ಎಲ್ಲ ಕೆಲಸ ಸಹ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಕೆಲವೆಲ್ಲ ನಮಗೆ ಆಚೆ ಈಚೆ ಆಗ್ತದೆ, ಮತ್ತು ಕೆಲವೆಲ್ಲ ಬಿಟ್ಟು ಬಿಡಬೇಕಾಗ್ತದೆ. ಯಾಕೆಂದರೆ ನೆಕ್ಸ್ಟ್ ಕೆಲಸ ನಾವು ಮಾಡಬೇಕು ಅಂತ ಇರುವಾಗ ಈ ಕೆಲಸ ಬಿಡಬೇಕು. ಅಂದರೆ 10:30 ಒಳಗೆ ಎಲ್ಲ ಆಗಬೇಕು ಕೆಲಸ ಬೆಳಿಗ್ಗೆದ್ದು. ಕ್ಲೀನಿಂಗ್ ಇದು ಒಂದೊಂದು ಸತಿ ನನಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಗುಡಿಸಿದರೆ ಒರೆಸಲಿಕ್ಕೆ ಆಗೋದಿಲ್ಲ. ಹಾಗೆ ಅದನ್ನು ಮೇಲಿಂದ ಮೇಲೆ ಮಾಡಿಬಿಡ್ತೇನೆ. ಅಂದರೆ 2 ಈ ಹೊಸ್ತಿಲಿನ ಹತ್ತಿರ ಇರುವುದನ್ನೇ ಅಷ್ಟನ್ನು ಮಾತ್ರ ನಾನು ಮಾಡಿ ನಿಲ್ಲಿಸಿ ಬಿಡ್ತೇನೆ. ಮತ್ತು ಒಂದು ಚಹಾ ಕುಡಿಯುವ ಅಂತ ಆಗ್ತದೆ. ಹಾಗೆ ರೋಸ್ ಎಲ್ಲ ನೋಡುವಾಗ ಚಹಾ ಕುಡಿಲಿಕ್ಕೆ ಆಸೆ ಆಗ್ತದೆ. ಸೊ ಚಹಾ ಮಾಡಿ ಕುಡಿತೇನೆ. ಸಾಮಾನ್ಯವಾಗಿ ಇಷ್ಟೆಲ್ಲ ಆಗುವಾಗ 9:30 ಆಗ್ತದೆ ಹೇಗೆ ಸಹ. ಹಾಗೆ ಇವತ್ತು ನಾನು ತಿಂಡಿಗೆ ಕಲ್ತಪ್ಪ ಮಾಡೋದು ಅಂತ ನಿನ್ನೆ ಬರ್ಕೊಂಡಿದ್ದೆ. ಸೊ ಅದನ್ನೇ ಮಾಡಿದೆ ಅದಕ್ಕೆ ಸರಿಯಾಗಿ. ಹಾಗೆ ನಾನು ಬ್ರೇಕ್ಫಾಸ್ಟ್ ಕೂಡ ಹಾಗೆ ಯಾವುದನ್ನು ಮಾಡಬೇಕು ಅಂತ ಹೇಳಿ ಹಿಂದಿನ ದಿವಸ ರಾತ್ರಿಯೇ ನಾನು ಬರೆದಿಟ್ಕೊಳ್ತೇನೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಸಹ ಹಾಗೆ ಎಂತ ಮಾಡಬೇಕು ಅಂತ ಹೇಳಿ ಬರೆದಿಟ್ಕೊಂಡು ನಾನು ರೆಡಿ ಮಾಡ್ತೇನೆ. ಅಂದರೆ ಏನೆಲ್ಲ ಉಂಟು, ಕೆಲವೊಂದು ಸತಿ ತರಕಾರಿ ಏನು ಉಂಟು ಅಂತ ನಮಗೆ ನೆನಪೇ ಇರುವುದಿಲ್ಲ ಅಲ್ಲ. ಸೊ ಅದು ಅಲ್ಲೇ ಬಾಕಿ ಆಗ್ತದೆ. ಹಾಗೆ ಅದನ್ನು ನೆನಪಿಸಿಕೊಂಡು ಬರೆದು ಮರುದಿವಸ ಅದನ್ನೇ ಯೂಸ್ ಮಾಡುವ ಹಾಗೆ. ತಂದಿಟ್ಟ ತರಕಾರಿ ಇದ್ದಲ್ಲಿ ಹಾಳಾಗೋದು ತಪ್ತದೆ ಅಂತ ಇದನ್ನು ನಾನು ಮಾತಾಡ್ತಾ ನೆನಪಾಯಿತು ಮಾರೆ ನನಗೆ. ಇದು ಸಿಹಿ ಕುಂಬಳಕಾಯಿ ಫ್ರಿಜ್ಜಲ್ಲಿ ಉಂಟು ಅಂತ, ಅದು ನೆನಪೇ ಇಲ್ಲ ನನಗೆ. ಕಾವಲಿಯಲ್ಲಿ ಮಾಡಿದ ಕಲ್ತಪ್ಪ ತುಂಬ ದಿವಸ ಆಯ್ತಲ್ಲ ಮಾಡಿದೆ. ಹಾಗೆ ಇವತ್ತು ಟ್ರೈ ಮಾಡಿದೆ ನಾನು. ನೋಡಿ 10:30 ಗಂಟೆಯ 11 ಏನಾಗ್ತದೆ ತಿಂದೆಲ್ಲ ಎದ್ದಾಗುವಾಗ. ಅದರ ನಂತರ ಇಮಿಡಿಯೇಟಾಗಿ ಮಧ್ಯಾಹ್ನದ ಊಟದ ಪ್ರಿಪರೇಷನ್ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ಬೇಳೆಯನ್ನು ಆಗಲೇ ನಾನು ಬೇಯಿಸಿಟ್ಟಿದ್ದೆಲ್ಲ, ಅದು ವಿಸ್ಕರಲ್ಲಿ ನಾನು ಸರಿ ಹುಡಿ ಮಾಡಿದೆ. ಆಗ ಬೇಳೆ ಬೇರೆ ನೀರು ಬೇರೆ ನಿಲ್ಲುವುದಿಲ್ಲ. ಹಾಗೆ ನೀರು ಬೇರೆ ನಿಂತರೆ ಉಂಟಲ್ಲ, ಈ ನನ್ನ ಹಸ್ಬೆಂಡೆಲ್ಲ ಖಾಲಿ ನೀರು ಮಾತ್ರ ತಗೊಳ್ಳೋದು, ಬೇಳೆ ಅಡಿಯಲ್ಲೇ ಬಾಕಿ ಆಗೋದು. ಮತ್ತು ನನಗೆ ಹೇಳೋದು, ಅದು ಎಂತ ನೀವು ಅಷ್ಟು ಸಹ ಬೇಳೆ ಹಾಕೋದು ಅಂತ. ಹಾಗೆ ನೋಡಿ, ಇದು ತೊಂಡೆಕಾಯಿ ಸಹ ಹಾಗೆ ನಾನು ನಿನ್ನೆ ಕೊಯ್ದಿಟ್ಟಿದ್ದೆ. ಸೊ ಅದು ಸಹ ನೆನಪಲ್ಲಿ ಬರೆದಿಟ್ಕೊಂಡಿದ್ದೆ ಅದನ್ನು ಮಾಡುವ ಅಂತ. ಅದರಲ್ಲಿ ತುಂಬ ಹಣ್ಣಾಗಿತ್ತು, ಅದು ಗೊತ್ತಾಗಲಿಲ್ಲ ಬಲ್ಲೆಯಲ್ಲಿ. ಅಂದರೆ ಚಪ್ಪರ ಬಿದ್ದಿದ್ದಲ್ಲ, ನೆಲದಲ್ಲಿ ಹೋದ ಬಳ್ಳಿಯಲ್ಲಿ ಆದದ್ದು. ಹಾಗೆ ತುಂಬ ಹಾಳಾಗಿತ್ತು. ಇಲ್ಲಾಂದರೆ ಅದನ್ನು ಇದು ಮಜ್ಜಿಗೆ ಹುಳಿ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ದೆ. ಹಾಗೆ ಮತ್ತು ಅದಕ್ಕೆ ಸ್ವಲ್ಪ ಬಟಾಣಿಯನ್ನು ಸೇರಿಸಿ ನಾನು ಒಂದು ಪಲ್ಯ ಮಾಡಿದೆ. ಇದು ಇವತ್ತಿನ ನಮ್ಮ ಹೆಲ್ದಿ ಊಟದ ತಾಲಿ. ಸೊ ಊಟ ಎಲ್ಲ ಆದಮೇಲೆ ನಾನು ಎಡಿಟಿಂಗಿಗೆ ಕೂತ್ಕೊಳ್ತೇನೆ. ಆ್ಯಕ್ಚುಲಿ ಊಟದ ಮೊದಲೇ ನಾನು ಎಡಿಟಿಂಗ್ ಕೂತ್ಕೊಳ್ಬೇಕಾಗ್ತದೆ. ಯಾಕೆಂದರೆ ನಾನು ಸಾಮಾನ್ಯ 2ರಿಂದ 2:30 ಒಳಗೆ ನಾನು ಅಪ್ಲೋಡ್ ಮಾಡಬೇಕಲ್ಲ. ಸೊ ಅದು ಆಗೋದಿಲ್ಲ, ಅಂದರೆ ಇಷ್ಟು ನಾನು ಕೆಲಸ ಇಟ್ಕೊಂಡು ಎಡಿಟಿಂಗಿಗೆ ನನಗೆ ಟೈಮ್ ಸಿಗೋದಿಲ್ಲ. ಹಾಗೆ ಈಗ ಸ್ವಲ್ಪ ಅಸ್ತವ್ಯಸ್ತ ಆಗ್ತಾ ಉಂಟು. ಇನ್ನು ಅದನ್ನು ಸರಿ ಮಾಡಬೇಕು. ಯಾವುದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಹಾಗೆ ಮಧ್ಯಾಹ್ನ ನಾನು ಎಡಿಟಿಂಗ್ ಎಲ್ಲ ಆದ ನಂತರ ಹಸುಗಳಿಗೆ ಬಂದಿಲ್ಲಿ ಅಕ್ಕಚ್ಚಿ ಎಲ್ಲ ಕೊಡ್ತಾ ಇದ್ದೇನೆ. ಇವರಿಬ್ಬರು ಈಗ ಬರ್ತಾ ಇದ್ದಾರೆ ಅಷ್ಟೇ, ನಾನು ಬೆಳಿಗ್ಗೆ ಬಿಟ್ಟಿದ್ದೆ ಅವರನ್ನು ಬರುವ ಚಂದ ನೋಡಿ.
ಬಂಟಿಗೆ ಬೈಯೋದು ಇವರು, ಡೈಲಿ ಅವನಿಗೆ ವಾಕಿಂಗ್ ಹೋಗ್ಬೇಕಂತೆ. ಎಂತ ಅದರಲ್ಲಿ ತುಂಬಿಸಿಕೊಂಡು ಹೋಗ್ಬೇಕಾ ನೀನು? ನಾನು ಇಲ್ಲಿ ಬಂಟಿಗೆ ಡ್ಯಾನ್ಸ್ ಮಾಡುವವರಿದ್ದಾರೆ. ಹಾ 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 ಹಾ, ಬಂಟಿಗೆ ಖುಷಿಯಾ ಬಂಟಿ ಯಜಮಾನರಿಗೆ ಖುಷಿಯಾ ಅಂತ ಗೊತ್ತಾಗೋದಿಲ್ಲ. ಬೈ ಬೈ ಏನೇನು ಏನಾವ ಏರವು ಏನಾ ಏರು ಬೈ 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 ಏನು ಬಿಡು. ಒಳ್ಳೆ ಪ್ಯಾರು. ನಿನ್ನೆ ರಾತ್ರಿ ಉಂಟಲ್ಲ ನನಗೆ ಮತ್ತು ಇವಳಿಗೆ ಒಂದು ಫೈಟಿಂಗ್ ಆಗಿತ್ತು. ಇವಳು ಉಂಟಲ್ಲ, ನಾನು ರಾತ್ರಿ ವಾಕಿಂಗ್ ಮಾಡ್ತಾ ಇದ್ದೆ, ಬಂದು ನೋಡ್ತಾನೆ ಇವಳು ಹಗ್ಗ ಬಿಚ್ಚಿಕೊಂಡು ಬೈ ಹುಲ್ಲಿನ ಮೇಲೆ ನಿಂತು ತಿಂತಾ ಇದ್ದಾಳೆ. ನನಗೆ ಹೇಗೆ ಆಗಬೇಡ ಬೈ ಹುಲ್ಲು ಹಾಳು ಮಾಡುವಾಗ. ಮತ್ತೆ ಕಟ್ಲಿಕ್ಕೆ ಅಂತ ಹಗ್ಗ ಕುತ್ತಿಗೆಗೆ ಹಾಕಿ ಹಿಡ್ಕೊಳ್ತೇನೆ, ನನ್ನನ್ನೇ ಎಳ್ಕೊಂಡು ಓಡಿದಾಯ್ತಾ ಇವಳು. ಹೇಗಾದರೂ ಮಾಡಿ ಟೈಟ್ ಮಾಡಿ ಕಾಲೆಲ್ಲ ನೋವಾಗಿದೆ, ಅಷ್ಟು ಗಟ್ಟಿ ಮಾಡಿ ನಿಂತು ಮತ್ತೆ ಹೇಗೆ ಸೀಲಿ ತಂದು ಕಂಬಕ್ಕೆ ಕಟ್ಟುವಾಗ ಇವಳು ಎಂತ ಮಾಡಿದ್ದು ಗೊತ್ತುಂಟ, ನಾನಿಲ್ಲಿ ಬೈಪಣೆ ಮೇಲೆ ನಿಂತಿದ್ದೆ, ನನ್ನ ಕಾಲ ಮೇಲೆ ಹೀಗೆ ಕಾಲು ಇಟ್ಟು ಅವಳ ಮೇಲೆ ಹತ್ತಿದ್ದು. ನನಗೆ ಒಂದು ಜೀವ ಹೋದ ಹಾಗೆ ಆಗಿದೆ, ಬೆರಳನ್ನು ಹೀಗೆ ಮಾಡಿ ಹೀಗೆ ತಿರುಚಿಟ್ಟ ಹಾಗೆ ಆಗಿದೆ ಗೊತ್ತುಂಟ. ಅಂತಹ ಒಂದು ಇವಳು ಗೊತ್ತುಂಟ. ಹಾಗೆ ಅವಳಿಗೆ ಇವತ್ತು ಸ್ವಲ್ಪ ಮತ್ತೆ ನನಗೆ ಕೋಪ ಬಂದು ನಾನು ಹಗ್ಗ ಐತಲ್ಲ ಅದರಲ್ಲಿ ಅವಳ ಹೀಗೆ ಹೊಡೆದೆ. ಅವಳು ಅಲ್ಲಿಗೆ ಉಂಟಲ್ಲ ಕಾಲು ಹೀಗೆ ಕೆಳಗೆ ಹಾಕಿ ತಲೆ ಹೀಗೆ ಹಾಕಿದ. ನನಗೊಂದು ಬೇಜಾರಾಯಿತು. ಮತ್ತು ಸಾರಿ ಅಂತ ಕೇಳಿ ಅವಳನ್ನು ಪೂಜೆ ಎಲ್ಲ ಹೋದಳು. ಹಾಗೆ ಇವತ್ತು ಸಹ ನನ್ನ ಮೇಲೆ ಪೂರ್ತಿ ಭರವಸೆ ಇಲ್ಲ ಇವಳಿಗೆ ಇವತ್ತು. ಹಾಗೆ ಅಂದರೆ ನಿನ್ನೆ ಇವಳನ್ನು ನಾನು ಬಿಟ್ಟಿರಲಿಲ್ಲ, ಅವನೊಬ್ಬನನ್ನೇ ಬಿಟ್ಟದ್ದು. ಮತ್ತು ಅದಕ್ಕೆ ಇವಳಿಗೆ ಬೆಚ್ಚಾದದ್ದು ಕಾಣ್ತದೆ. ಸಂಜೆ ಅವಳೊಬ್ಬಳೇ ಓಡಿದು ರಾತ್ರಿ ಅಲ್ಲನಾ. ಸಾರಿ ಆಯಿತಾ, ನಮಗೆ ಕೋಪ ಇಲ್ಲ ಹೇಳು, ನಮಗೆ ಕೋಪ ಇಲ್ಲ ಹೇಳು ಅವರ ಹತ್ರ ಹೇಳು, ಕೋಪ ಇಲ್ಲ ಹೇಳು. ನಾವು ರಾಜಿ ಅಲ್ಲ, ನೀನು ಮುದ್ದು ಬಂಗಾರಿ ಅಲ್ಲ ನಂದು, ನನ್ನ ಮುದ್ದು ಬಂಗಾರಿ ಅಲ್ಲ ನೀನು, ಅಲ್ಲ ನೀನು ನನ್ನ ಮುದ್ದು ಬಂಗಾರಿ ಅಲ್ಲ, ಶೇಲಲ್ಲ ನೀನು, ಕೊಂಡಾಟ ಅಲ್ಲ ನಂದು ಅಲ್ಲನೇ, ನನ್ನ ಕೊಂಡಾಟದ ಮುದ್ದೆ ಅಲ್ಲ ನೀನು. ನಮ್ಮ ಅರ್ಜುನ ಎಲ್ಲಿದ್ದಾನೆ? ವೃದ್ಧಿ ಅಕ್ಕ ಎಲ್ಲಿದ್ದಾಳೆ? ವೃದ್ಧಿ ಅಮ್ಮ ಎಲ್ಲಿದ್ದಾಳೆ? ನಮ್ಮದು ಅಮ್ಮ ಎಲ್ಲಿದ್ದಾಳೆ? ಪುಟ್ಟಕ್ಕ ಎನ್ನ ಉಂದಕ್ಕ ಸರಿ ಹುಲ್ಲು ಸಿಕ್ಕಿದೆ ನೋಡಿ ಅಂತೆ ಮೆಲುಕು ಹಾಕೋದು. ಸುಂದರಿ ಸಂಜೆ ಅದು ವಾಕಿಂಗ್ ಮಾಡ್ತಾ ಇದ್ದೆ ಆಯ್ತಾ, ಮಳೆ ಸ್ಟಾರ್ಟ್ ಆಯಿತು. ನಂದು 4,500 ಸ್ಟೆಪ್ಸ್ ಬೆಳಿಗ್ಗೆ ಆಗಿದೆ. ಈಗ ನನಗೆ 4,500 ಸ್ಟೆಪ್ಸ್ ಈಗ ಆಗಬೇಕು ನನಗೆ. ಹಾಗೆ ಮಳೆ ಬರ್ತಾ ಉಂಟು. ಬೆಳಿಗ್ಗೆ ಸಹ ಹಾಗೆ ಮಳೆ ಬಂದಷ್ಟು ಮಾಡಿದೆ. ನನಗೆ ಮಾತ್ರ ಇವತ್ತು ಸಿಕ್ಕಾಬಟ್ಟೆ ಟಯರ್ಡ್ ಆಗಿ ಹೋಗಿದೆ ಅಷ್ಟು. ಅವತ್ತಿನ ನಾನು ಅಪ್ಪ ಜೀಡ್ತು ಬಿಡಲೆ ಅವಳು ಚೆನ್ನಾಗಿ ಕೊಳ್ಳೆ ಸೋತಿದ್ದಾಳೆ ಅಂತ. ನಾವು ಉಂಟಲ್ಲ ಚೌತಿಗಲ್ಲ, ಆ್ಯಕ್ಚುಲಿ ನಾವು ಅಷ್ಟಮಿಗೆ ಅಂತ ಹೇಳಿ ಊದುಬತ್ತಿ ಹತ್ತಿಸಿ ಇದರಲ್ಲಿ ಬಕೆಟಲ್ಲಿ ಹಾಕಿಟ್ಟದ, ಅದೆಲ್ಲ ಹೀಗಾಗಿದೆ. ಇನ್ನು ಚೌತಿಗೆ ಹಣ ಕೊಟ್ಟೆ ತರಬೇಕಂತಲ್ಲ, ನಮ್ಮ ತೋಟದಲ್ಲಿ ಇಲ್ಲ ನೋಡಿ. ಪಿರಿ ಮಳೆ ಎಲ್ಲ ಹಾಕಿದ್ದಾಳೆ ನೋಡಿ. ಈಗ ಬಿಡುವುದೇ ಇಲ್ಲ. ಅಪ್ಪನಿಗೆ ಸಹ ಬೇಡ, ಮಗಳಿಗೆ ಸಹ ಬೇಡ. ಹೌದು, ಅಪ್ಪನಿಗೆ ಸಹ ಬೇಡ, ಮಗಳಿಗೆ ಸಹ ಬೇಡ. ಇಲ್ಲದಿದ್ದರೆ ಇವಳು ಬಿಡುವಾಗ ಅವರು ನಾನು ಬಿಡ್ತೇನೆ ಹೇಳೋದು. ಇನ್ನು ಇದನ್ನು ನಾನೇ ಬಿಡಬೇಕಷ್ಟೇ. ಇದು ಇನ್ನೂ ಡೌನ್ ಮಾಡಲಿಕ್ಕೆ ಆಗ್ತದಾ ಇಲ್ವಾ? ಮನೆಯ ನೋಡಿ ಗರ್ಭಿಣಿ ಹೆಂಗಸು ನಮ್ಮ ಮುನ್ನು ಎಷ್ಟು ಎತ್ತರಕ್ಕೆ ಹಾರಿ ಒಂದು ಹಲ್ಲಿಯನ್ನು ಕ್ಯಾಪ್ಚರ್ ಮಾಡಿ ತಿಂದು ಸಾಯ್ತು. 1 ನಿಮಿಷದಲ್ಲಿ ಅಷ್ಟೇ, 2 ನಿಮಿಷ ಹಿಡಿದದ್ದು ಟೈಮ್ ಇವಳಿಗೆ. 1 ಸೆಕೆಂಡಲ್ಲಿ ಕ್ಯಾಚ್ ಮಾಡಿದ್ದಾಳೆ, ಮತ್ತೊಂದು ನಿಮಿಷದ ಒಳಗೆ ತಿಂದಾಗಿದೆ. ಈಗ ನೋಡಿ ಪುನಃ ಹುಡುಕುದು, ಪುನಃ ಉಂಟಾ ಮಾರೈತಿ ನೋಡಿ. ಇವತ್ತ ನಾಳೆ ಇವಳುಂಟಲ್ಲ, ಕಳೆದ ಸರ್ತಿ ನಮ್ಮ ವಾರಿಜ ಕರು ಹಾಕುವಾಗ ಇವಳು ಹುಟ್ಟಿದ್ಲ ಅಷ್ಟೇ. ಈ ಸರ್ತಿ ಇವಳು ಸಹ ಮರಿ ಇಡಲಿಕ್ಕೆ ರೆಡಿಯಾಗಿದ್ದಾಳೆ. ಎಂತ ಅಂತ ಹೇಳುದು ಅಲ್ಲವೇನೆ? ಎಂತ ಬಾಕಿ ಆಗಿದೆ ಅಲ್ಲಿ? ಅವಳೆಂತ ಗೊತ್ತುಂಟು, ಅದರ ಬಾಲ ಸಹ ಹುಡುಕಿ ತಿಂದ್ಲು ಮಾರೈತಿ. ಎಂತ ಹಲ್ಲು ತಾಗಿಸದೆ ತಿನ್ನುವುದು ಹೇಳ್ತಾರಲ್ಲ ಹಾಗೆ, ಬುಳುಂಕ ಬುಳುಂಕ ನಿಂಗಿದೆ.